ಮಾನಸಿಕ ಅಸ್ವಸ್ಥರಾದ ಮುಕ್ತ ಪ್ರೇಮಿಗಳಿಬ್ಬರ ನಡುವೆ ಸಾಗುವಂತಹ ಕಥಾ ಹಂದರವೇ ಕಿನಾರೆ. ಭಾವನಾತ್ಮಕ ಹಾಗೂ ಕಲಾತ್ಮಕವಾಗಿ ಚಿತ್ರಕಥೆಯನ್ನ ಹೆಣೆಯಲಾಗಿದ್ದು ಈಗಾಗಲೇ 1 ವಾರಗಳ ಯಶಸ್ವಿ ಪ್ರದರ್ಶನಗೊಂಡು 2ನೇ ವಾರಕ್ಕೆ ಮುನ್ನುಗ್ಗುತ್ತಿದೆ. ಬಹು ವರ್ಷಗಳ ಕನಸಾದ ಕಿನಾರೆ ಸಿನಿಮಾ ಚಂದನವನದಲ್ಲಿ ನನಗೊಂದು ಗಟ್ಟಿನೆಲೆ ಒದಗಿಸಲಿದೆ ಎಂಬ ಭರವಸೆ ಇದೆ ಎಂದು ರಾಜ್ಯದಾದ್ಯಂತ ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನ ಕಾಣುತ್ತಿರುವ ಕಿನಾರೆ ಸಿನಿಮಾದ ನಿರ್ದೇಶಕ ದೇವರಾಜ್ ಪೂಜಾರಿ ಹೇಳಿದರು. ನಗರದ ಶುರೋನ್ ಹೋಟೆಲ್ನಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ವರ್ಷಗಟ್ಟಲೆ ಕಾದು ಕರಾವಳಿಯ ಅದ್ಭುತ ತಾಣಗಳಲ್ಲಿ ಚಿತ್ರವನ್ನ ಚಿತ್ರೀಕರಿಸಿದ್ದೇವೆ. ಸುಮ್ಮನೆ ಏನು ಮಾಡಬೇಕು ಎಂದು ಮಾಡಿದಲ್ಲ, ಗುಣಮಟ್ಟದ ಚಿತ್ರ ಜನರಿಗೆ ತಲುಪಿಸಬೇಕು, ಕಥೆಯಲ್ಲಿ ಒಂದೊಳ್ಳೆ ಸಾರಾಂಶ ಇರಬೇಕೆಂದು ಕಿನಾರಿಯನ್ನ ರೂಪಿಸಿದ್ದೇವೆ. ಹೊಸ ಕತೆ, ಹೊಸ ವಿಚಾರ, ಹೊಸ ಪ್ರಯೋಗ ಕಿನಾರಿಯಲ್ಲಿ ಮೇಳೈಸಿದ್ದು ಸಿನಿಮಾ ನೋಡಿದವರಿಗೆ ಬಾಲ್ಯದ ನೆನಪು, ಪ್ರೀತಿಯ ಅನುಭವ ಕಟ್ಟಿಕೊಡುತ್ತದೆ. ಎಲ್ಲವೂ ವಿಭಿನ್ನವಾಗಿ ಕಾಣುವಷ್ಟರ ಮಟ್ಟಿಗೆ ಕಿನಾರೆ ಮೂಡಿ ಬಂದಿದೆ ಎಂದವರು ಹೇಳಿದ್ರು. ಈ ವೀಕಲ್ಲಿ ನಮ್ಮ ಕುಂದಾಪುರ, ಉಡುಪಿ ಸುತ್ತಮುತ್ತ ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆಯ ದೃಶ್ಯಕಾವ್ಯ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ. ಅದರ ಹಿನ್ನೆಲೆಗಳು ಮತ್ತೆಲ್ಲವೂ ಕೂಡ ನಮ್ಮ ಊರಿನ ಮಜಲುಗಳನ್ನು ತೋರಿಸ್ತಾ ಇರ್ತದೆ. ಸೊ ಆ ಥರದ ಒಂದು ಸಿನಿಮಾ ಮಾಡಿದ್ದೇವೆ. ಭಾಷೆ ಆಗಿರ್ಬೋದು ಅಥವಾ ಸೊಬಗಾಗಿರ್ಬೋದು, ನಾಡಿನ ಸೊಬಗು, ನಮ್ಮ ಕುಂದಾಪುರ ಕರಾವಳಿ ಹೇಗಿದೆ ಅಂತ ತೋರಿಸೋದಕ್ಕೆ ಸಿನಿಮಾದಲ್ಲಿ. ಸೊ ನಿಮ್ಮೆಲ್ಲರೂ ಸಹಕಾರ ನಮ್ಗೆ ಬೇಕಾಗಿದೆ ಇವಾಗ. ಯಾಕೆಂದರೆ ನಾವೆಲ್ಲ ಊರ ಕಡೆಯವರೇ ಎಲ್ಲ ಸೇರಿ ಮಾಡಿದಂಥ ಸಿನಿಮಾ. ಅಂತಾಗಿರ್ಬೋದು, ನಾನಾಗಿರ್ಬೋದು, ದಿನೇಶ್ ಮಂಗಳೂರಾಗಿರ್ಬೋದು, ರಘುಪಾಂಡೇಶ್ವರಿ, ಕಾಸರಗೋಡು ಖ್ಯಾತಿಯ ರೆಡ್ ಆಪಲ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣವಾದ ಈ ಚಿತ್ರಕ್ಕೆ ಸತೀಶ್ ರಾಜ್ ಹಾಗೂ ಗೌತಮಿ ಜಾಧವ್ ಮೊದಲ ಬಾರಿಗೆ ನಾಯಕ ನಾಯಕಿಯ ಪಾತ್ರ ನಿರ್ವಹಿಸಿದ್ದಾರೆ. ಸಿಹಿ ಕಹಿ ಚಂದ್ರು, ಪ್ರಮೋದ್ ಶೆಟ್ಟಿ, ದತ್ತಣ್ಣ, ಅಪೂರ್ವ ಪುರೋಹಿತ್, ಅರುಣಾ ಬಾಲರಾಜ್ ಸೇರಿದಂತೆ ಅನುಭವಿ ತಾರಾ ಬಳಗವೇ ಸಿನಿಮಾದಲ್ಲಿದೆ. ಸಿನಿಮಾದ 80% ಚಿತ್ರೀಕರಣ ಮಂಗಳೂರು, ಉಡುಪಿ, ಕುಂದಾಪುರ ಪ್ರದೇಶದಲ್ಲಿ ನಡೆಸಿದ್ದು ಸ್ಥಳೀಯ ಕಲಾವಿದರಾದ ರಘುಪಾಂಡೇಶ್ವರ್, ಶಮನ್ ಶೆಟ್ಟಿ ಮೊದಲಾದವರು ನಟಿಸಿದ್ದಾರೆ ಎಂದರು. ಹಿರಿಯ ಪೋಷಕ ನಟರು ದತ್ತಣ್ಣ ಅವರಿದ್ದಾರೆ, ಆಮೇಲೆ ಸಿ ಕೈ ಚಂದ್ರು ಅವರಿದ್ದಾರೆ, ಪುರಿ ಪ್ರತಾಪ್ ಅವರಿದ್ದಾರೆ, ಅರುಣಾ ಬಾಲರಾಜ್ ಇದ್ದಾರೆ, ಆಮೇಲೆ ರಾಫ್ಲೈನ್ ಸುಧಾಕರ್ ಅಂತ ಕೇಳ್ಬೋದು, ಫೋನ್ ಅವರಿದ್ದಾರೆ, ಆಮೇಲೆ ವೀಣಾ ಸುಂದರ್ ಅವರಿದ್ದಾರೆ, ಆಮೇಲೆ ಅಪೇಕ್ಷಾ ಪುರೋಹಿತ್ ಇದ್ದಾರೆ. ಸಾಕಷ್ಟು ಜನ ಕೋ ಆರ್ಟಿಸ್ಟ್ಗಳು, ತುಂಬ ಸೀನಿಯರ್ ಆರ್ಟಿಸ್ಟ್ಗಳು ಅಂತಂದರೆ. ಅದು ಬಿಟ್ಟರೆ ಹೀರೋ ಹೊಸಬ್ರು ಅಪ್ಕಮಿಂಗು. ಒಳ್ಳೆ ದೃಶ್ಯಕಾವ್ಯವನ್ನು ಕಂಡಿದ್ದೇವೆ. ನಿಮ್ಮೆಲ್ಲರೂ ಸಪೋರ್ಟ್ ಸಿಕ್ಕಿದ್ರೆ ಈಗ ನಾವು ಯಶಸ್ಸನ್ನು ಕಾಣ್ಬೋದೇನೋ ಅನ್ನೋಂಥ ನಂಬಿಕೆ. ಇನ್ನು ಅಭಿಷೇಕ್ ಕಾಸರಗೋಡು ಹಾಗೂ ಅಭಿರಾಮ್ ಅವರ ಛಾಯಾಗ್ರಹಣ, ವಿಕ್ರಮ್ ಶ್ರೀಧರ್ ಅವರ ಸಂಕಲನ, ಸುರೇಂದ್ರನಾಥ್ ಸಂಗೀತ ಸಂಯೋಜನೆಯಲ್ಲಿ ಸಾಹಿತಿಗಳಾದ ಜಯಂತ್ ಕಾಯ್ಕಿಣಿ, ಯೋಗರಾಜ್ ಭಟ್, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯಲ್ಲಿ ಮೂಡಿಬಂದಿದೆ. ಗಾಯಕರಾದ ಸೋನು ನಿಗಮ್, ವಿಜಯ್ ಪ್ರಕಾಶ್, ಟಿಪ್ಪು, ಮಧು ಬಾಲಕೃಷ್ಣ, ಚಂದನ್ ಶೆಟ್ಟಿ ಹಾಡುಗಳನ್ನು ಹಾಡಿದ್ದಾರೆ. ಚಿತ್ರದ ನಟಿ ಗೌತಮಿ ಜಾಧವ್ ಮಾತನಾಡಿ, ಚಿತ್ರಕ್ಕೆ ಆಯ್ಕೆಯಾದ ಬಳಿಕ 6-7 ತಿಂಗಳು ಕರಾವಳಿ ಭಾಷೆ, ಸಂಸ್ಕೃತಿಯ ಬಗ್ಗೆ ತರಬೇತಿ ನೀಡಿದ್ದಾರೆ. ಎಲ್ಲ ನಟರಿಗೂ ಜನಮನದಲ್ಲಿ ಉಳಿಯುವ ಪಾತ್ರಗಳು ಇಷ್ಟ ಆಗ್ತವೆ. ಎಲ್ಲರಂತೆ ನನಗೂ ಕೂಡ ಚಾಲೆಂಜ್ ಆಗಿರುವ ಪಾತ್ರಗಳನ್ನು ನಿಭಾಯಿಸಬೇಕೆಂಬ ಮಹತಾಸೆ ಇತ್ತು. ಕಿನಾರೆ ಸಿನಿಮಾ ನಿರ್ದೇಶಕರು ನನಗೆ ಒಳ್ಳೆಯ ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನಾನು ಮೀರಾ ಹೆಸರಿನ ವಿಭಿನ್ನವಾದ ಪಾತ್ರವನ್ನು ನಿರ್ವಹಿಸಿದ್ದೇನೆ. ವೃತ್ತಿ ಬದುಕಿನಲ್ಲಿ ವಿಭಿನ್ನವಾದ ಪಾತ್ರ ಮಾಡಿದ ಖುಷಿ ನನಗಿದೆ ಎಂದರು. ಮೀರಾ ಅನ್ನೋದು ಒಂದು ಸ್ಪೆಷಲ್ ಕಿಡ್ ಅಂತ ಹೇಳ್ಬೋದು. ತುಂಬಾ ಚಾಲೆಂಜಿಂಗ್ ಇದೆ ಪಾತ್ರ. ಪ್ರತಿಯೊಂದು ಆರ್ಟಿಸ್ಟ್ಗೂ ಇದೊಂದು ಕನಸಿರುತ್ತೆ ಅನ್ಸುತ್ತೆ, ಇಂಥ ಚಾಲೆಂಜಿಂಗ್ ಪಾತ್ರ ಮಾಡೋದು. ನನಗೆ ಈ ಇನಿಷಿಯಲ್ ಸ್ಟೇಜಲ್ಲೇ ನನಗೆ ಈ ಪಾತ್ರ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಆ ಕನಸನ್ನು ಕಂಪ್ಲೀಟ್ ಮಾಡಿದ್ದಾರೆ ಡೈರೆಕ್ಟರ್ ಸರ್. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದಾಗ 6-7 ಮಂತ್ಸ್ ಟ್ರೈನ್ ಮಾಡಿ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ಸೂ ಹೇಳ್ಕೊಟ್ಟಿದ್ದಾರೆ. ಭಾಷೆ ಬರುತ್ತಾ ಅಂತ ಕೇಳಿದ್ರು, ಅದನ್ನು ಆ್ಯಕ್ಚುಲಿ ಭಾಷೆನೂ ಡೈಲಾಗ್ಸನ್ನು ಒಂಚೂರು ಆಕ್ಸೆಂಟ್ ಮೇಲೆ ಕೆಳಗಡೆ ಆದರೂ ಕೂತು ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಡಬ್ಬಿಂಗ್ ಮಾಡೋದಕ್ಕೂ ತುಂಬ ಈಸಿ ಆಯಿತು ಆ ಕಾರಣ. ಚಿತ್ರದ ನಾಯಕ ನಟ ಸತೀಶ್ ರಾಜ್ ಮಾತನಾಡಿ, ಹಿಂದೆ ನಾಟಕಗಳಲ್ಲಿ ನಟಿಸಿದ ಅನುಭವವಿದ್ದು ನನ್ನ ಪ್ರಥಮ ಸಿನಿಮಾವೇ ಕಿನಾರೆ.
ಸಿನಿಮಾ ಈಗಾಗಲೇ ಭರ್ಜರಿಯಾಗಿ ಮುನ್ನುಗ್ಗುತ್ತಿದೆ. ಎಲ್ಲರೂ ಬೆಂಬಲ ನೀಡುತ್ತಿದ್ದಾರೆ. ಚಿತ್ರದ ಚಿತ್ರೀಕರಣವೆಲ್ಲವೂ ಕರಾವಳಿಯಲ್ಲೇ ಆಗಿರುವುದರಿಂದ ಕರಾವಳಿಯ ಜನರು ಸಾಥ್ ಕೊಡಬೇಕು ಎಂದರು. ಫಸ್ಟ್ ಮೂವಿಗೆ ಈ ಥರ ಈ ಕ್ಯಾರೆಕ್ಟರ್ಸ್ನ ಮತ್ತು ಈ ಸ್ಟೋರಿನ ಹ್ಯಾಂಡಲ್ ಮಾಡೋದೇ ತುಂಬ ಕಷ್ಟ. ಎಲ್ಲರೂ ಕಮರ್ಷಿಯಲ್ ಮೂವಿ ಮಾಡ್ತಾರೆ, ಲವ್ ಸ್ಟೋರಿ ಮಾಡ್ತಾರೆ, ಕಾಲೇಜ್ ಸಬ್ಜೆಕ್ಟ್ ಮಾಡ್ತಾರೆ, ಇಲ್ಲ ಮಾಸ್ ಮೂವಿ ಮಾಡ್ತಾರೆ. ಬಟ್ ಈ ಥರ ಸಬ್ಜೆಕ್ಟ್ ಮಾಡೋದೇ ಕಷ್ಟ. ಸೊ ಈ ಥರ ಸಬ್ಜೆಕ್ಟ್ ಫಸ್ಟ್ ಮೂವಿಗೆ ತಗೊಂಡು ನಮ್ಗೆ ಅವಕಾಶ ಕೊಟ್ಟಿದ್ದಂತೆ ನಮ್ಮ ದೇವರಾಜ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಈ ಥರ ಕ್ಯಾರೆಕ್ಟರ್ ನಮಗೆ ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಸಿಕ್ಕಿರೋದಕ್ಕೆ ಈ ಫಸ್ಟ್ ಮೂವಿಗೆ ಆ ಥರ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಕ್ಕಿರೋದಕ್ಕೆ ತುಂಬ ನಾವು ಅದೃಷ್ಟ ಮಾಡ್ಕೊಂಡಿರ್ತೀವಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ನಟ ಚಿರಂಜೀವಿ ಮತ್ತಿತರ ಕಲಾವಿದರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.